ಆ್ಯಕ್ಚುಲಿ ಕ್ಯೂ ಜಂಪ್ ಮಾಡಿದಂತ ನಾನು ಕ್ಯೂ ಎರಡೇ ಸಲ ನಾನು ಬ್ರೇಕ್ ಮಾಡೋದು, ಇಲ್ಲ ಒಂದು ಐತಿಹಾಸಿಕ ಸಿನಿಮಾಗೆ ಇಲ್ಲ ಪೌರಾಣಿಕ ಸಿನಿಮಾಗೆ. ಬೇಕಾದ್ರೆ ನಾಳೆ ಯಾರು ಅನ್ಬೋದ್ರು ಕೂಡ ಇನ್ನೊಂದು ಸಿನಿಮಾ ನಡೀತಾರ ಸಿನಿಮಾ ನಿಲ್ಲಿಸ್ಬಿಟ್ಟು ಓಡೋಗಿರ್ತೀನಿ ನಾನು. ಯಾಕಂದ್ರೆ ಆ ಥರ ಸಿನಿಮಾ ಮಾಡ್ತೀವಿ ಅಂತ ಒಳಗಡೆ ಬಂದಾಗ ಅವ್ರನ್ನ ಕರೆದು ಕೂರಿಸ್ಕೊಂಡು ಮಾಡಿಸೋದು ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ಈಗಿನ ಜನ್ರೇಷನ್ ಯಾರಿಗೂ ಆ್ಯಕ್ಚುಲಿ ದುರ್ಯೋಧನ ಹೆಂಗಿದ್ದಾನೆ, ಭೀಮಾ ಹೆಂಗಿದ್ದಾನೆ, ಒಂದು ಮಹಾಭಾರತ ಅಂದರೆ ಏನು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಅವೆಂಜರ್ಸ್ ಕೇಳ್ರಿ, ಇಲ್ಲ ಛೋಟಾ ಭೀಮ್ ಕೇಳ್ರಿ, ಅವತಾರ್ ಕೇಳ್ರಿ, ಅದ್ರ ಬಗ್ಗೆ ಹೇಳ್ತಾರೆ ಮಕ್ಕಳು. ಈಗ ನಮಗೆಲ್ಲ ಆದರೆ ಡಿ ನಾವು ನೋಡಿದ ಅಭ್ಯಾಸ, ರಾಮಾಯಣ ಮಹಾಭಾರತ ನಾವು ನೋಡಿದ್ವಿ, ಸೊ ನಮಗೆ ಗೊತ್ತಿದೆ. ಇವತ್ತು ನನ್ನ ಮಗನಿಗೂ ಗೊತ್ತಿಲ್ಲ ಅದು. ಆದ್ದರಿಂದ ಆ ಸಿನಿಮಾನ ಇವತ್ತಿನ ಜನ್ರೇಷನ್ಗೆ ತಂದುಕೊಟ್ರೆ ಹೆಂಗಿರುತ್ತೆ ಅಂತೇಳಿ, ಸೊ ಅದಕ್ಕೆ ತುಂಬಾ ಶ್ರಮ ಪಟ್ಟು ಅವ್ರು ಕೆಲಸ ಮಾಡಿದ್ದಾರೆ. ನಾವು ಮೊನ್ನೆ ಹೈದರಾಬಾದಲ್ಲಿ 3D ನೋಡಿದ್ವಿ. ನಾವು ಕೆಲಸ ಮಾಡಿರೋದು ಈಗ ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ನೋಡಿದ್ವಿ, ಒಂದು ಸರಿ ಆಯ್ತಪ್ಪ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ವಿ. ಅವತ್ತೆಲ್ಲ ಅಲ್ಲೇ ಇದ್ವಿ, ಸೋನು ಸೂದ್ ಅವರು ಓದಿದ್ರು, ನಮ್ಮ ರಾಕ್ಲೈನ್ ಅವರು ಇದ್ರು, ಎಲ್ಲರೂ ಇದ್ವಿ. ನಾವೇ ಕೂತ್ಕೊಂಡು 10 ಸಲ ನೋಡಿದ್ದೀವಿ. 3D ಇನ್ನೊಂದ್ಸಲಿ ಯಾಕೆ ಆಮೇಲೆ ಪಾಪ ಅಲ್ಲಿ ಆ್ಯಕ್ಚುಲಿ ಶೋ ಅವ್ರು ಬಂದು ಹೇಳಿದ್ರು, ಸರ್ ಶೋ ಟೈಮ್ ಆಗಿದೆ ದಯವಿಟ್ಟು ಹೊರಗಡೆ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಹೊರಗಡೆ ಥಿಯೇಟ್ರಿಂದ ಹೊರಗಡೆ ಹಾಕಿದ್ರು. ಸೊ 3D ಹೆಂಗೆ ಕಾಣಿಸುತ್ತೆ ಈ ಸಿನಿಮಾ ಅನ್ನೋದನ್ನ ಒಂದು ದೊಡ್ಡ ಟಾಸ್ಕ್ ಇತ್ತು. ಸೊ ಅದು ಅದ್ಭುತವಾಗಿ ಬಂದಿದೆ. ಅದ್ರ ಮೇಲೆ ಗ್ರಾಫಿಕ್ ವರ್ಕ್ಸ್ ಈಗ ನೀವು ನೋಡಿದ್ರೆ ಎಲ್ಲ ಗ್ರಾಫಿಕ್ ವರ್ಕು ಇದಕ್ಕಿಂತ ಅದ್ಭುತವಾಗಿ ಕಾಣಿಸುತ್ತೆ ಅದರಲ್ಲಿ. ಸೊ ಅದಷ್ಟು ಕ್ರೆಡಿಟು ನಮ್ಮ ಮುನಿರತ್ನ ಅವ್ರಿಗೆ ಹೋಗ್ಬೇಕು, ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಈಗಿನೊಂದು ಜನ್ರೇಷನ್ಗೆ ಆ್ಯಕ್ಚುಲಿ ಕುರುಕ್ಷೇತ್ರ ಕೊಡ್ತಾ ಇದ್ದಾರೆ. ಹಾಗೆಯೇ ನಾಗಣ್ಣವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಹಂತದಲ್ಲಿ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು, ಸೊ ಕಲಾವಿದ್ರಿಗೆ ಅವ್ರದ್ದಾದಂಥ ಸ್ಪೇಸ್ಗಳು ಕೊಟ್ಕೊಂಡು, ಸೊ ಅವ್ರನ್ನ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೆ ಎಲ್ಲ ಥರ ಲೀನಿಯನ್ಸು ಕೊಟ್ಟರು. ಈ ಸಿನಿಮಾ ಎಲ್ಲ ನೀವು ನೋಡಿ ನಿಜವಾಗ್ಲೂ ಎತ್ತವ್ರಿಗೆ ಹೆಗಣ ಮುದ್ದು ಅಂತ ಹೇಳ್ತೀವಿ. ಬಟ್ ಈಗಿನ ಟೈಮಲ್ಲಿ ಒಂದು ಪೌರಾಣಿಕ ಸಿನಿಮಾ ಮಾಡ್ತೀನಿ ನಾನು ಅಂತ ಮುಂದೆ ಬಂದು, ಅದೇನೋ ಅವ್ರು ನಿನ್ನೆ ಮೊನ್ನೆ ಬಂದಿದ್ದಂತ ಇದಲ್ಲ, ನಾವು ಅನಾದ್ರೂ ಮಾಡ್ತಾ ಇದ್ವಿ. ಆಗ ಆ್ಯಕ್ಚುಲಿ ರಂಬಾರ್ದು ಒಂದು ಸಾಂಗು, ಸೊ ಅವ್ರದ್ದೊಂದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಮಾಡ್ಬೇಕಾರೆ ಆಮೇಲೆ ಎಲ್ಲರೂ ಇದ್ರಲ್ಲ ಅವತ್ತು ಅವ್ರು ಹೇಳಿದ್ರು, ಅಣ್ಣ ಇದು ಏನೋ ಕುರುಕ್ಷೇತ್ರ ಮಾಡೋಣ ಅಂತ. ನಾನು ಆ್ಯಕ್ಚುಲಿ ನಕ್ಕೂಬಿಟ್ಟೆ ಅವತ್ತು, ಹೋಗೋಣ ಕೆಲಸ ನೋಡಿ ಸುಮ್ಮನೆ ಯಾಕೆ ನಾನು ಮಾತಾಡ್ತೀನಿ ನೀನು ಅಂತೇಳಿ. ಸೊ ಸುಮಾರು ವರ್ಷ ಆದಮೇಲೆ ಮತ್ತೆ ಬಂದಿಲ್ಲ ಮಾಡೋಣ ಅದನ್ನ ಅಂತ ಅಂದ್ಬಿಟ್ಟು ಈ ಸಿನಿಮಾ ಎಲ್ಲ ನೀವು ನೋಡಿ ನಿಜವಾಗ್ಲೂ ಎತ್ತವ್ರಿಗೆ ಹೆಗಣ ಮುದ್ದು ಅಂತ ಹೇಳ್ತೀವಿ. ಬಟ್ ಈಗಿನ ಟೈಮಲ್ಲಿ ಒಂದು ಪೌರಾಣಿಕ ಸಿನಿಮಾ ಮಾಡ್ತೀನಿ ನಾನು ಅಂತ ಮುಂದೆ ಬಂದು, ಅದೇನೋ ಅವ್ರು ನಿನ್ನೆ ಮೊನ್ನೆ ಬಂದಿದ್ದಂತ ಇದಲ್ಲ, ನಾವು ಅನಾದ್ರೂ ಮಾಡ್ತಾ ಇದ್ವಿ. ಆಗ ಆ್ಯಕ್ಚುಲಿ ರಂಬಾರ್ದು ಒಂದು ಸಾಂಗು, ಸೊ ಅವ್ರದ್ದೊಂದು ಗೆಸ್ಟ್ ಅಪಿಯರೆನ್ಸ್ ಸಾಂಗ್ ಮಾಡ್ಬೇಕಾರೆ ಆಮೇಲೆ ಎಲ್ಲರೂ ಇದ್ರಲ್ಲ ಅವತ್ತು ಅವ್ರು ಹೇಳಿದ್ರು, ಅಣ್ಣ ಇದು ಏನೋ ಕುರುಕ್ಷೇತ್ರ ಮಾಡೋಣ ಅಂತ. ನಾನು ಆ್ಯಕ್ಚುಲಿ ನಕ್ಕೂಬಿಟ್ಟೆ ಅವತ್ತು, ಹೋಗೋಣ ಕೆಲಸ ನೋಡಿ ಸುಮ್ಮನೆ ಯಾಕೆ ನಾನು ಮಾತಾಡ್ತೀನಿ ನೀನು ಅಂತೇಳಿ. ಸೊ ಸುಮಾರು ವರ್ಷ ಆದಮೇಲೆ ಮತ್ತೆ ಬಂದಿಲ್ಲ ಮಾಡೋಣ ಅದನ್ನ ಅಂತ ಅಂದ್ಬಿಟ್ಟು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.